ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಬೆಂಗಳೂರು ಸೇರಿದು ರಾಜ್ಯದ ನಗರಲೆಡೆ ಏಪ್ರಿಲ್ 17 ಇರುವ ಮುಟ್ಟ ರಾತ್ರಿ ಕರ್ಫ್ಯೂ. ಕೊರೋನಾ ಸೀಕ್ ಹೆಚ್ಚೊಂದು ಉಪ್ಪು ನೀಡಿದವರ ಮುಖ್ಯಮಂತ್ರಿ ಹಿಡಿದು ಘೋಷಣೆ. ಛತ್ತೀಸ್ಗಢದ ಕಾರ್ಡ್ ನಕ್ಸಲರಿಕಿರ್ನ ಭಾರತದ ಯೋಧರಿಗೆ ಓಡಿಪುಡು. ಜಿಲ್ಲಾ ಯುವ ಕಾಂಗ್ರೆಸ್ ಶ್ರದ್ಧಾಂಜಲಿ ದೀಪ ನಮನ ಕಾರ್ಯಕ್ರಮ. ಸೈನಿಕರ್ನ ವಿಷಯಡು ಸರ್ವೇರ್ಲ ಪಕ್ಷಭೇದದ ಅಂತೆ ಒಟ್ಟು ಸೇರೋಡಾತಲು ದೀಪಕ್ ಕೋಟ್ಯಾನ್. ಏಪ್ರಿಲ್ 10 ಕೋಣಾಜಿದ ಮಂಗಳ ಗಂಗೋತ್ರಿಡ್ ಕುಡ್ಲ ವಿಶ್ವವಿದ್ಯಾನಿಲಯದ 39ನೇ ವರ್ಷದ ಘಟಿಕೋತ್ಸವ. ಈ ಸರ್ತಿ ಡಾಕ್ಟರೇಟ್ ಮರ್ಯಾದೆ ಪದವಿ ಬೊಕ್ಕ ಸಾಹಿತ್ಯ ಡಾಕ್ಟರೇಟ್ ಪದವಿ ಕೊರೊಂದಿಜ್ಜಿ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯ್. ತೊಕ್ಕೊಟ್ಟದ ಸೆಕ್ಯೂರಿಟಿ ಗಾರ್ಡ್ಗೆ ಕೇರಳ ಲಾಟ್ರಿದ ಭಾಗ್ಯಮಿತ್ರ. ಕಾಂಡೆ ಕೋಟ್ಯಾಧೀಶ್ವರೇ ಭಾರಿ ಸುದ್ದಿ. ಮಧ್ಯಾಹ್ನ ಗಾನಗ 1 ಕೋಟಿ ಲಾಟ್ರಿ ಬೈದ ನಾವು ಡೋಂಗಿ ಕಟ್ಟಕತೆ. ವಾರ್ತೆದೇವರ ರಾಜ್ಯಡು ಕೊರೋನಾ ಸಿಕ್ಕಿ ಹೆಚ್ಚೊಂದು ಉಪ್ಪು ನಡೆದವರ ಅವಿನ ನಿಯಂತ್ರಣ ಮಲ್ಪಿರೆ ರಾಜಧಾನಿ ಬೆಂಗಳೂರು ಸೇರಿದು ಎಣ್ಮ ಜಿಲ್ಲಾ ಕೇಂದ್ರೊಡೆಡೆ ಏಪ್ರಿಲ್ 17 ಇರುವ ಮುಟ್ಟ ರಾತ್ರಿ ಕರ್ಫ್ಯೂ ಜಾರಿ ಮಲ್ಪುವಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಂತಿರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಮುಖ್ಯಮಂತ್ರಿಗಳ ವರ್ಚುವಲ್ ಸಭೆ ನಡಪಾಯಿ ನಡೆದು ಬೊಕ್ಕ ಮುಖ್ಯಮಂತ್ರಿ ಈ ನಿರ್ಧಾರವು ಬೈದಿರು. ರಾಜ್ಯಡು ಕೊರೋನಾ ಸಿಕ್ ಹೆಚ್ಚೊಂದುಪ್ಪು ನೇರ್ದಾವರ ಅವಿನ ನಿಯಂತ್ರಣ ಮಲ್ಪೆರ ರಾಜಧಾನಿ ಬೆಂಗಳೂರು ಸೇರಿದು ಎಣ್ಮ ಜಿಲ್ಲಾ ಕೇಂದ್ರೊಳೆಡು ಏಪ್ರಿಲ್ 17 ಇರುವ ಮುಟ್ಟ ರಾತ್ರಿ 10 ಗಂಟೆದು ಕಾಂಡೆ 5ನೇ ಮುಟ್ಟ ಕೊರೋನಾ ಕರ್ಫ್ಯೂ ಜಾರಿ ಮಲ್ಪೊಡು ಪಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಪಂತಿರು. ಕೊರೋನಾ ಸ್ಥಿತಿಗತಿಳಿನ ಬಗೆಟ್ ಬೊಕ್ಕ ಅವೆನು 10 ದೀಪುನ ನಿಲೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾ ಮುಖ್ಯಮಂತ್ರಿಲೇನ ಒಟ್ಟುಗೂ ವರ್ಚುವಲ್ ಸಭೆ ನಡಪಾಯಿ ನೇರ್ದು ಬೊಕ್ಕ ಮುಖ್ಯಮಂತ್ರಿಯರು ಈ ನಿರ್ಧಾರವು ಬೈದಿರು. ಬೆಂಗಳೂರು ಕುಡ್ಲ ಒಡಿಪು ಮೈಸೂರು ಕಲಬುರ್ಗಿ ಬೀದರ್ ತುಮಕೂರು ಬೊಕ್ಕ ಮಣಿಪಾಲಡು ನೈಟ್ ಕರ್ಫ್ಯೂ ಜಾರಿ ಆಪುಂಡು. ಒಂದು ಜಿಲ್ಲಾ ಕೇಂದ್ರೊಳೆಗೂ ಮಾತ್ರ ಲಗಾವ್. ಅಗತ್ಯ ಸೇವೆಲು ಉಪ್ಪುಂಡು. ಒಂದು ಲಾಕ್ಡೌನ್ 10 ಪಂದು ಮುಖ್ಯಮಂತ್ರಿಗಳು ಪಂತೆರು. ಪಗೆಲ್ಡು ಒವೇ ರೀತಿಡ್ಲ ತಡೆಪುಜಿ ಪಗರುನ ಸೀಕದ ಮಾರ್ಗಸೂಚಿಲೇನು ಮೀರು ನಕ್ಲೆನ ಮಿತ್ತು ಕಠಿಣ ಕ್ರಮ ದೆತುನುಂಡು. ಮಾಸ್ಕ್ ದಾಂತಿ ನಕ್ಲೆಗೆ 250 ರೂಪಾಯಿ ದಂಡ ಪಾಡುನ ಕಾನೂನು ಕಠಿಣ ಕ್ರಮ ದೆತುನುಂಡು. ಸಾಮಾಜಿಕ ಅಂತರ ಕಾತೊನ್ನ ಅಗತ್ಯ ಪಂದು ಮುಖ್ಯಮಂತ್ರಿ ತಿರಿಪಾಯರು. ಛತ್ತೀಸ್ಗಢ ರಾಜ್ಯದ ಕಾಡಡು ನಕ್ಸಲರಿಕಿರ್ನ ಭಾರತೀಯ ಯೋಧರಿಗೆ ಒಡಿಪು ಜಿಲ್ಲಾ ಯೂತ್ ಕಾಂಗ್ರೆಸ್ದ ನಿಲೆಟ್ ದೀಪ ನಮನ ಬೊಕ್ಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಒಡಿಪುದ ಹುತಾತ್ಮ ನೆಂಪುದ ತಾನೋಡು ನಡತಂಡು. ಯೂತ್ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ದೀಪಕ್ ಕೋಟ್ಯಾನ್ ಬೊಕ್ಕ ಪದಾಧಿಕಾರಿಗಳು ಪಾಲ್ ಪಡೆದಿದ್ದಾರೆ. ಛತ್ತೀಸ್ಗಢ ಟು ನಕ್ಸಲ್ ಕಾರ್ಯಾಚರಣೆಡು ಜೀವ ಕಳವನ್ನ 22 ಜನ ಯೋಧರಿಗೆ ದೀಪ ನಮನ ಶ್ರದ್ಧಾಂಜಲಿ ಕಾರ್ಯಕ್ರಮ ಒಡಿಪುದ ಹುತಾತ್ಮ ಸ್ಮಾರಕಡು ನಡತಂಡು. ಒಡಿಪು ಜಿಲ್ಲಾ ಯುವ ಕಾಂಗ್ರೆಸ್ದ ನಿಲೆಟ್ ನಡತಿನ ಕಾರ್ಯಕ್ರಮ ಟು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹುತಾತ್ಮ ನೆಂಪು ತಾನೋಡು ದೀಪ ಪೊತ್ತಾದು ಮೌನ ಪ್ರಾರ್ಥನೆಡು ಶ್ರದ್ಧಾಂಜಲಿ ಸಂದಾಯರು. ಯುವ ಕಾಂಗ್ರೆಸ್ ಒಡಿಪು ಜಿಲ್ಲಾ ಗುರುಕಾರ್ಯರು ದೀಪಕ್ ಕೋಟ್ಯಾನ್ ಪಾತಿರ್ದು ಲೋಕದ ಭಾರಿ ಶ್ರೀಮಂತ ವ್ಯಕ್ತಿನ ಮಾತ ಸಂಪತ್ತನ್ನು ಮಾರಂಡಲ ಕರಿದು ಪೋಯಿನ ಒರಿ ಸೈನಿಕಲ್ನ ವಾಪಸ್ ಪಡೆಯರ ಸಾಧ್ಯ ಇಜ್ಜಿ. ಸೈನಿಕರ್ನ ವಿಷಯಡು ಪಕ್ಷ ಭೇದದ ಅಂತೆ ಸರ್ವೇರ್ಲ ಒಟ್ಟು ಸೇರೋಡಾತಂಡು ಸರ್ಕಾರ ಈ ಬಗೆಟ್ ಸರಿಯಾಯಿನ ತನಿಖೆ ನಡಪಾವಡುಂದು ಆರ್ಪಂಡೇರು. ದೇಶ ಕಾಯುವ ಸೈನಿಕರು ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮೆಲ್ಲರ ನೆಮ್ಮದಿಯ ಬಾಳಿಗಾಗಿ ದೇಶವನ್ನು ಕಾಯುವಂಥ ಸೈನಿಕರು ಇವತ್ತು ನಕ್ಸಲ ದಾಳಿಗೆ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಮತ್ತು ಇವತ್ತು ನಾವು ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಈಗ ಅವರಿಗೊಂದು ನಮನ ಕಲಿಸುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಎಲ್ಲ ಸಂಪತ್ತನ್ನು ನಾವು ಕೊಟ್ಟರೂ ಒಂದು ಜೀವವನ್ನು ಉಳಿಸಬೇಕು ಅಥವಾ ಹೋದ ಜೀವವನ್ನು ಮರು ಕಳಿಸಿ ಕೊಡಬೇಕಂತ ಹೇಳಿದರೆ ಅದು ಕಷ್ಟ ಸಾಧ್ಯ. ಆದ್ದರಿಂದ ಅಂಥ ಬೆಲೆಬಾಳುವ ಜೀವವನ್ನು ನಮ್ಮೆಲ್ಲರ ರಕ್ಷಣೆಗಾಗಿ ನಮ್ಮೆಲ್ಲರ ನೆಮ್ಮದಿಯ ಬದುಕಿಗಾಗಿ ಸೈನಿಕರು ಆ ಗಡಿಯಲ್ಲಿ ಮತ್ತು ನಕ್ಸಲರ ವಿರುದ್ಧ ಹೋರಾಡಿದ್ದಾರೆ. ಇವತ್ತು ನಕ್ಸಲರ ಅಟ್ಟಹಾಸದಿಂದ ನಮ್ಮೆಲ್ಲ 22 ಯೋಧರು ಬಲಿಯಾಗಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇವರ ಬಲಿದಾನ ವ್ಯರ್ಥವಾಗಬಾರ್ದು. ಈ ನಕ್ಸಲರು ಯಾರೆಲ್ಲ ಇಂಥ ಕೃತ್ಯವನ್ನು ಎಸಗಿದ್ದಾರೆ ಅವರ ಮೇಲೆ ಸರ್ಕಾರ ಅತ್ಯುಗ್ರ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅತಿ ಶೀಘ್ರದಲ್ಲಿ ಅವರಿಗೆ ಅವರ ಒಂದು ಸಾವಿಗೆ ನ್ಯಾಯವನ್ನು ಕೊಡಬೇಕು ಮತ್ತು ಅಂತ ಹೇಳಿ ಆಗ್ರಹವನ್ನು ಮಾಡೋದರ ಜೊತೆಗೆ ಅವರ ಕುಟುಂಬಕ್ಕೆ ಇವರ ಅಗಲಿಕೆಯ ಶಕ್ತಿಯನ್ನು ತುಂಬಲು ದುಃಖವನ್ನು ತಡೆಯಲು ದೇವರು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ 2 ಮಾತನ್ನು. ನಾಯಕರು ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮೂಲ್ಕಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ದೆ ತುಂಡಿರು.
ಕುಡ್ಲ ವಿಶ್ವವಿದ್ಯಾನಿಲಯದ 39ನೇ ವರ್ಷದ ಘಟಿಕೋತ್ಸವ ಕೋಣಾಜಿದ ಮಂಗಳಗಂಗೋತ್ರಿಡು ಏಪ್ರಿಲ್ 10ಕ್ಕೆ ಶನಿವಾರ ನಡಪಂಡು. ಈ ಸರ್ತಿ ಮರ್ಯಾದೆ ಡಾಕ್ಟರೇಟ್ ಬೊಕ್ಕ ಸಾಹಿತ್ಯ ಡಾಕ್ಟರೇಟ್ ಪದವಿಯನ್ನು ಕೊರೊಂದಿಜ್ಜಿಂದ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರು ಪಂತೇರು. ಆರು ಗುರುವಾರ ಸುದ್ದಿಕೂಟಡು ವಿವರ ಕೊಡ್ತೀರು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರು ಗುರುವಾರ ಸುದ್ದಿಕೂಟೋಡು ಪಾತೆರ್ದು ಏಪ್ರಿಲ್ 10ಕ್ಕೆ ಕೊಣಾಜಿದ ಮಂಗಳಗಂಗೋತ್ರಿಡು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ನಡಪಂಡು. ಇನ್ಫೋಸಿಸ್ ಪ್ರತಿಷ್ಠಾನದ ಗುರುಕಾರ್ದಿ ಸುಧಾಮೂರ್ತಿ ವರ್ಚುವಲ್ ವೇದಿಕೆಡು ಘಟಿಕೋತ್ಸವ ಭಾಷಣ ಮಲ್ಪೇರು. ಈ ಸರ್ತಿ ಏರೆಗ್ಲ ಮರ್ಯಾದಿ ಡಾಕ್ಟರೇಟ್ ಪದವಿ ಬೊಕ್ಕ ಡಾಕ್ಟರ್ ಆಫ್ ಲಿಟರೇಚರ್ ಪದವಿ ಕೊರೊಂದಿಜ್ಜಿ. 117 ಜನಕ್ಕೂ PhD 10 ಬಂಗಾರದ ಪದಕ 101 ಪಣವು ಇನಾಮ್ ಕೋರ್ಪುಂಡು. 188 ಜನ ರ್ಯಾಂಕ್ ದಿತ್ತುನ್ವೆರು. 43,743 ಜನ ಕಲ್ಪುನಕುಲು ಪರೀಕ್ಷೆ ಬರಿತಿರು. 33,806 ಜನ ಪಾಸಾತಿರು. ನನದ ಬರೋ ವರ್ಷಡು ಕೊರೋನಾಡ್ ದಾವೆರ ವಿಶ್ವವಿದ್ಯಾನಿಲಯಡು ಕಟ್ಟುನ ಕಾಸಡು ಎಚ್ಚಮಲ್ಪುಜಿ ಪಂದು ಎಡಪಡಿತಾಯರು ಪಂತೆರು. ನಾನು ಕುಲಾಧಿಪತಿ ಅಥವಾ ಸಹ ಕುಲಾಧಿಪತಿಯ ರೋಲನ್ನು ಕುಲಪತಿಯಾಗಿ ನಾಳ್ದು ಮಾಡಬೇಕು. 39ನೇ ವಾರ್ಷಿಕ ಘಟಿಕೋತ್ಸವ ಅಧ್ಯಕ್ಷತೆಯನ್ನು ಕುಲಪತಿಯಾಗಿ ನಾನು ನಾಳ್ದು 10ನೇ ತಾರೀಕು ವಹಿಸಬೇಕಾಗತ್ತೆ. ಮುಖ್ಯ ಅತಿಥಿಗಳು ಪದ್ಮಶ್ರೀ ಡಾಕ್ಟರ್ ಸುಧಾಮೂರ್ತಿ, ಅಧ್ಯಕ್ಷರು ಇನ್ಫೋಸಿಸ್ ಫೌಂಡೇಶನ್, ಇವರು ಘಟಿಕೋತ್ಸವ ಭಾಷಣ ಮಾಡಲಿಕ್ಕಿದ್ದಾರೆ. ಯಾರೆಲ್ಲ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಅವರೊಳಗಡೆ ಉಪಸ್ಥಿತರಿದ್ದು ಅವರು ಖುದ್ದಾಗಿ ಸ್ಟೇಜಿಗೆ ಬಂದು ಅವರ ಪದವಿ ಸ್ವೀಕಾರ ಮಾಡುವಂಥದ್ದು. ಇನ್ನೊಂದು ಫಸ್ಟ್ ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಅವರು ಕೂಡ ರ್ಯಾಂಕ್ ಬರುವಂಥದ್ದು. ಅದು ಮೊಮೆಂಟ್ ಆಫ್ ಟ್ರೂತ್, ಅವರ ಜೀವನದ ಮೈಲಿಗಲ್ಲದು. ಆ ಒಂದು ಸುಸಂದರ್ಭಕ್ಕೆ ನಾವು ಕಡಿವಾಣ ಹಾಕ್ತಾ ಇಲ್ಲ, ಸಂಪ್ರದಾಯ ಬ್ರೇಕ್ ಮಾಡೋದಿಲ್ಲ. ಅವರು ಕೂಡ ಬರುವಂಥದ್ದು. ಓನ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರ್ಸ್, ಉಳಿದವರಿಗಿಲ್ಲ, ಅದಿದೆ. ಆಮೇಲೆ ಡಾಕ್ಟರೇಟ್ ತಗೊಳ್ಳುವವರು ಅವರು ಕೂಡ ಸಂಖ್ಯೆ ಎಲ್ಲ ನೀಡಿದ್ದಾರೆ, ಅವರಿರ್ತಾರೆ. ಮತ್ತು ನಮ್ಮ ಸಂಪ್ರದಾಯ ಅಂತೇಳಿದರೆ ಯಾವ ಕ್ಯಾಂಡಿಡೇಟ್ ಡಿಗ್ರಿ ತಗೊಳ್ತಾರೆ ಅವರು ಇಬ್ಬರನ್ನು ಕರ್ಕೊಂಡು ಬರ್ಬೋದು ಅಂತ. ಪೇರೆಂಟ್ಸು ಅಥವಾ ಪೋಷಕರು ಯಾರು ಬೇಕಾದ್ರೆ ಕರ್ಕೊಂಡು ಬೋದು ಇಬ್ಬರಿಗೆ. ಅದಕ್ಕೆ ನಾವು ಅಡಚಣೆ ಮಾಡ್ತಾ ಇಲ್ಲ, ಅವ್ರು ಕರ್ಕೊಂಡು ಬರ್ಬೋದು. ವಿಶ್ವವಿದ್ಯಾನಿಲಯದ ಪಣವು ವ್ಯವಸ್ಥೆ ತೂವನ್ನ ನಾರಾಯಣ, ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಅನಸೂಯ ರೈ ಸುದ್ದಿಕೂಟಡಿದ್ದರು. ಕೋಣಾಜಿ ಉಳ್ಳಾಲ ಸೇರಿದು ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು ಓವಿಯ ಬುಡ್ಚಾಂದಿನ ಚಲ್ಲು ಬೇಲೆ ನಡಪಂದನಂಚ ಪೊಲೀಸ್ ಇಲಾಖೆ ಕಠಿಣ ಕ್ರಮ ದೆತುನುಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಒತ್ತಾಯ ಮಾಡ್ತದೆ. ಈ ಬಗೆಟ್ ಕುಡ್ಲ ಪೊಲೀಸ್ ಕಮಿಷನರಿಗೆ ಭಿನ್ನಾಯಿತು ಅನ್ನೋ ಓಲೆ ಕೊಡ್ತೀರು. ಕೊಣಾಜೆ ಪೊಲೀಸ್ ಸ್ಟೇಷನ್ ಸುತ್ತುಡು ನಡಪನ ಬುಡ್ಚಾಂದಿ ಕಾರ್ಯೋಳೆನು ಪತ್ತದೀದು ಕ್ರಮ ದೆತ್ತೊನೆರೆ ಒತ್ತಾಯ ಮಲ್ತದು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ಗೆ ಭಿನ್ನಾಯಿತೊನ್ನ ಓಲೆ ಕೊರಿಯರು. ಕೇಸಿ ರೋಡ್ದ ಆಕಿಫ್ ಪನ್ಪುನ ಆಣನು ಕೆರ್ನ ಬಗೆಟ್ ಸರಿಯಾಯಿನ ತನಿಖೆ ಮಲ್ಪುಡು. ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು ಬೊಕ್ಕ ಉಳ್ಳಾಲ ಕೊಣಾಜೆ ಪೊಲೀಸ್ ಸ್ಟೇಷನ್ ಸುತ್ತುಡು ಕಂಡುನ ಗಾಂಜಾ ಮಾರುನ ಅಪರಾಧಿಲೇನು ಪತ್ತದು ಕಠಿಣ ಕ್ರಮ ದೆತುನುಡು. ಧಾರ್ಮಿಕ ಕ್ಷೇತ್ರೊಳೆನ ಶುದ್ಧಾಚಾರ ಹಾಳ್ ಮಲ್ಪುನ ಬೊಕ್ಕ ನೈತಿಕ ಪೊಲೀಸ್ಗಿರಿ ಮಿತ್ತಲ ಕ್ರಮ ದೆತುನುಡು ಪಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಕಲು ಒತ್ತಾಯ ಮಲ್ತದಿರು. ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸಂತೋಷ್ ಕುಮಾರ್ ಶೆಟ್ಟಿ ಆಸೈಗೋಳಿ ದುಂಬಾಳ್ತದ ಕೂಟುಡು ಪ್ರಧಾನ ಕಾರ್ಯಂತೆರು ರೆಹಮಾನ್ ಕೋಡಿಜಾಲ್, ಕೋಶಾಧಿಕಾರಿ ಪುರುಷೋತ್ತಮ್ ಅಂಚನ್, ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಗುರ್ಕಾರ್ಯರು ಆಲ್ವಿನ್ ಡಿಸೋಜಾ ಒಟ್ಟುಗಿತ್ತರು. ಅಪರಾಧ ಸಂಬಂಧ ನೋಟಿಸ್ ಕೊರಿಯರ ಪೋದಿತ್ತಿನ ಪೊಲೀಸರಿಗೆ ಪೋಡಿಪಾದು ಜೀವದೆತ್ತೊನ್ವೆ ಎಂದು ಲಾಗದೆತ್ತಿನ ಆರೋಪಿ ಅನ್ಸರ್ ಪನ್ಪನಾಯನ ಪೊಲೀಸರು ಪತ್ತದೇರು. ASI ಅಶೋಕ್ ಬೊಕ್ಕ ಪೊಲೀಸರು ಸತೀಶ್ ಮುಕ್ಲೆಗೆ ಪೆಟ್ಟಾತಂಡು. ಪೆಟ್ಟು ಮಲ್ತೊನ್ನ ಕೇಸಿಡು ಆರೋಪಿ ಅನ್ಸರ್ ತರೆ ತಪ್ಪಾದಿತ್ತಿ. ಅಪರಾಧ ಸಂಬಂಧ ನೋಟಿಸ್ ಕೊರಿಯರೆ ಪೋದಿತ್ತಿನ ಪೊಲೀಸರನ್ನ ಮಿತ್ತು ಪೆಟ್ಟು ಪಡೆಯ ಪ್ರಯತ್ನ ಮಲ್ತದು ಪೋಡಿಪಾಯಿನ ಅನ್ಸರ್ ಪನ್ಪನ ಜವನನ್ನು ಕೊಡ್ಲಡು ಪೊಲೀಸರು ಪತ್ತದೇರು. ಪೆಟ್ಟಿಗೆ ಸಂಬಂಧಪಟ್ಟದ ಆರೋಪಿ ಆದಿತ್ತಿನ ಅನ್ಸರ್ ಕೋರ್ಟ್ಗೂ ಹಾಜಿರಾವಂದೆ ತರೆ ತಪ್ಪಾದಿತ್ತಿ. ಇಲ್ಲಡೆ ಬೈದೆಂದು ನಿಘಂಟದ ಮಾಹಿತಿ ಹಿಡಿದು ASI ಅಶೋಕ್ ಬೊಕ್ಕ ಪೊಲೀಸ್ ಸತೀಶ್ ನೋಟಿಸ್ ಜಾರಿ ಮಲ್ಪೆರೆ ಪೋದಿಪ್ಪನಾಗ ಅನ್ಸರ್ ಕೈತಲ್ದ ಇಲ್ಲಡೆ ಪೋದು ಬಾಕಿಲ್ ಪಾಡ್ದಿ. ಎಲ್ಲಲ್ದ ಉಲಾಯಿ ಬತ್ತರಂಡ ಜೀವದೆತ್ತೊನ್ವೆ ಎಂದು ಪೊಡಿಪಾದಿ. ಮೇಯಿ ಕೈಕ್ ಬೀಸತ್ತಿರು ಪೆಟ್ಟು ಮಲ್ತೊಂದಿ ಆಯನ ಅಮ್ಮೇರು ಸಾದಿಕ್ ಆಯಗ್ ಸಹಾಯ ಕೊಡ್ದಿತ್ತಿರು. ಇನ್ಸ್ಪೆಕ್ಟರ್ ಕುಸುಮಾದರ್ ಸೇರಿದು ಬಾಕಿ ಪೊಲೀಸರು ಪೋಯಿನ ಪೊರ್ತುಡ್ಲ ಆರೋಪಿ ಜೀವದೆತ್ತೊನ್ವೆ ಎಂದು ಪೋಡಿಪಾದೆ. ಇಲ್ಲಡೆ ಇತ್ತಿನ ಮಮತಾಜ್ ಬೊಕ್ಕ ಜುಬೇದ ಬಾಕಿಲ್ದೆ ಇದು ಜೀರು. ಪಿರಾವದ ಬಾಕಿಲ್ಡೆ ಉಲೈ ಪೊಗ್ಗುನ ASI ಅಶೋಕ್ ಬೊಕ್ಕ ಪೊಲೀಸ್ ಸತೀಶ್ ಅನ್ಸರ್ನ ಕೈಡ್ದು ಬೀಸತಿ ಒಯ್ತಿದ್ದೀರು. ಅಪಗ ಆಕ್ಲಿಗೆ ಪೆಟ್ಟಾತಂಡು. ಆರೋಪಿ ಅನ್ಸರ್ನ ಪತ್ತದು ಕೇಸು ಪಾಡ್ದೇರು. ತೊಕ್ಕುಡು
ತುಕ್ಕುಡ್ದ ಸ್ಮಾರ್ಟ್ ಪ್ಲಾನೆಟ್ ವಸತಿ ಬೊಕ್ಕ ವಾಣಿಜ್ಯ ಕಟ್ಟಣದ ಸೆಕ್ಯೂರಿಟಿ ಗಾರ್ಡ್ ಕೇರಳ ಮೂಲದ ಮೊಯ್ದೀನ್ ಕುಟ್ಟಿಗೆ ಕೇರಳ ಭಾಗ್ಯಮಿತ್ರ ಲಾಟರಿಡ್ 1 ಕೋಟಿ ರೂಪಾಯಿ ಬೈದನೆಂದು ಸುದ್ದಿ ಮಾಧ್ಯಮಗಳು ವರದಿ ಆದಿತ್ತಂಡು ಆಂಡ ಒಂದು ಡೋಂಗಿ ವ್ಯವಹಾರ ಮೊಯ್ದೀನ್ ಕುಟ್ಟಿ ಪಾಕಜ್ಜನೊಟ್ಟ ಸಾಲ ಮಲ್ತದು ಅವೆಡ್ ತಪ್ಪಾಯರೆ ಲಾಟರಿ ಬೈದನೆಂದು ಕತೆ ಕಟ್ಟದೆ ಎಂದು ಸುದ್ದಿ ಆತಂಡು. ತುಕ್ಕುಡ್ದ ಸ್ಮಾರ್ಟ್ ಪ್ಲಾನೆಟ್ ವಸತಿ ಬೊಕ್ಕ ವಾಣಿಜ್ಯ ಕಟ್ಟಣದ ಸೆಕ್ಯೂರಿಟಿ ಗಾರ್ಡ್ ಕೇರಳ ಕೋಝಿಕೋಡ್ ಮೂಲದ ಮೊಯ್ದೀನ್ ಕುಟ್ಟಿಗೆ ಕೇರಳ ಭಾಗ್ಯಮಿತ್ರ ಲಾಟರಿಡ್ 1 ಕೋಟಿ ರೂಪಾಯಿ ಬೈದಂಡು 100 ರೂಪಾಯಿ ಟಿಕೆಟ್ಗೆ ತಿಂಗೊಲ್ಗೊರ 5 ಜನಕ್ಕೂ 1 ಕೋಟಿ ಬರ್ಪಣಂಚ 1 ಹೊಸ ಲಾಟರಿನ್ ಕೇರಳಡು ಶುರು ಮಾಡ್ತಿದ್ದಿತ್ತದೆ. 25 ವರ್ಷದ ಮೊಯ್ದೀನ್ ಕುಟ್ಟಿ ದೋಸ್ತಿದ 500 ರೂಪಾಯಿ ಸಾಲದೆ ತಂದು ಉಪ್ಪಲಾಡ್ದು ಭಾಗ್ಯಮಿತ್ರ ಲಾಟರಿ ಟಿಕೆಟ್ ತಂದಿರು. ಆ ಟಿಕೆಟ್ಗೆ 1 ಕೋಟಿ ರೂಪಾಯಿ ಬೈದಂಡು 1988 ಮೊಯ್ದೀನ್ ಕುಟ್ಟಿ ಪಿದೈ ದೇಶದ ಲಾಟರಿಡ್ 1 ಕೋಟಿ ದಿರಮ್ದ ಅದೃಷ್ಟ ಪಡೆದಿದ್ದರು. ಮೊಯ್ದೀನ್ ಕುಟ್ಟಿಗೆ 1 ಕೋಟಿ ರೂಪಾಯಿ ಲಾಟರಿಡ್ ಬೈದನೆಂದು ಶುಕ್ರವಾರ ಕಾಂಡೆ ವರದಿಯಾಂಡ ಮಧ್ಯಾಹ್ನ ಆನಗ ಕಥೆನೇ ಬೇತೆ ಆತಂಡು. ಲಾಟರಿ ಲಕ್ಕದ ನಾವು ಕಟ್ಟ ಕತೆ ಎಂದು ವರದಿ ಆತಂಡು. ಸಾಲಗಾರರಿಡ್ದು ಒಂತೆ ದಿನ ಬಚಾವಾಯರೆ ಕೇರಳ ಲಾಟರಿಡ್ 1 ಕೋಟಿ ಬೈದನೆಂದು ಕತೆ ಕಟ್ಟದಿರು. ಭಾಗ್ಯಮಿತ್ರ ಲಾಟರಿಡ್ ಗೆಂದ ನಕ್ಲಿನ ಲಿಸ್ಟ್ನ ಆನ್ಲೈನ್ ತೆರೆದು ಮೊಯ್ದೀನ್ ಕುಟ್ಟಿ ಆಯ್ತ ಪ್ರಿಂಟ್ ಔಟ್ ದೆತ್ತದು ತನ್ನ ಲಾಟರಿ ಟಿಕೆಟ್ಗೆ ಅಂಟದು ಆಯ್ತ ಫೋಟೋ ಕಾಪಿ ದೆತ್ತದು ತನಕ ಕೋಟಿ ರೂಪಾಯಿ ಬೈದನೆಂದು ನಂಬಾದಿತ್ತಿರು. 3 ತಿಂಗಳು ಕಾಸು ಬರ್ಪಣಂದು ಮಾತಿರನ್ನ ನಂಬಾದಿರು. ಸಾಲ ಉಪ್ಪುನೆತ ಒಟ್ಟಿಗೂ ಲಾಟರಿ ಬೈದನೆಂದು ನನ್ನ ಪೋಡಿಗೆ ಹೆಜ್ಜೆಂದು ಕೆಲವರು ಕೂಡ ಸಾಲ ಕೊಡ್ತೀರಿಗೆ. ಲಾಟರಿ ಸಂಗತಿ ಸುಳ್ಳು ಒಂದು ತೆರೆದು ವಿಚಾರಿಪೆರೆ ಪೋಯಿನಕ್ಲಿಗೆ ಅವು ಜನ ತೋಜಿದಜಿ. ಮೊಯ್ದೀನ್ ಕುಟ್ಟಿ ಪದ್ರಾಡ ಆತೆರೆಂದು ತೆರೆದು ಬೈದನು. ಒಂದು ಏಪ್ರಿಲ್ ಫೂಲ್ ದಂಜ ಆತನು. ರಾಜ್ಯ ಸರ್ಕಾರ ಕೆಲವು ನಗರೊಳಗೆ ರಾತ್ರಿ ಕರ್ಫ್ಯೂ ಘೋಷಣೆ ಮಾಡ್ತದಂಡ ಅವೇಟು ಒಡಿಪು ಬೊಕ್ಕ ಕುಡ್ಲಲ ಸೇರಿದಂಡು ಕುಡ್ಲ ಒಡಿಪು ಮಣಿಪಾಲ ನಗರೊಳಗೆ ಜಿಲ್ಲಾ ಕೇಂದ್ರ ಆದ್ಯತೊಂದು ಶನಿವಾರ ರಾತ್ರಿ 10 ಗಂಟೆ ಹಿಡಿದು ಮನದನಿ ಕಾಂಡೆ 5 ಮುಟ್ಟ ಒಟ್ಟು 10 ದಿನದ ರಾತ್ರಿ ಕರ್ಫ್ಯೂ ಘೋಷಣೆ ಆತಂಡು. ಒಡಿಪು ಮಣಿಪಾಲ ಕುಡ್ಲ ಕೇಂದ್ರ ಆದದೆತೊಂದು ಶನಿವಾರ ರಾತ್ರಿ 10 ಹಿಡಿದು ಮನದನಿ ಕಾಂಡೆ 5 ಗಂಟೆ ಮುಟ್ಟ ಒಟ್ಟು 10 ದಿನದ ರಾತ್ರಿ ಕರ್ಫ್ಯೂ ಘೋಷಣೆ ಮಾಡ್ತದಂಡು. ಜನಕ್ಲೆಗೆ ಕರ್ಫ್ಯೂ ಬಗೆಟ್ ಕೆಪ್ಪುಗುಪ್ಪು ಉಂಡಾತಂಡು. ದೈವೊಳಿನ ದೇವಸ್ಥಾನೊಳಿನ ನಾಡು ಆಯ್ನಿಡ್ದವರ ರಾತ್ರಿದ ಪೊರ್ತು ಹೆಚ್ಚಾದ ಕಾರ್ಯಕ್ರಮಗಳು ಉಚ್ಚಯಲು ಕೋಲ ನಿಯಮ ನಡೆಸುತ್ತಿದೆ. ಹೊರಡ್ದೊರನೆ ರಾತ್ರಿ ಕರ್ಫ್ಯೂ ಘೋಷಣೆ ಆತಂಡು. ಕಾರ್ಯಕ್ರಮಗಳನ್ನು ನಡಪಾವಲಿಯ ಏತು ಜನ ಪಾಲ್ದೆತನುಲಿ ರಾತ್ರಿಡು ಸಂಚಾರ ಮಲ್ಪೋಲಿಯ ಪೊಲೀಸರು ಬುಡಾಯರ ಇಂಚ ಪ್ರಶ್ನೆಗಳ ಮಿತ್ತು ಪ್ರಶ್ನೆಗಳು ಜನಕ್ಕಡ ಮೂಡೊಂದುಂಡು. ಕರ್ಫ್ಯೂ ಪಂಡ ಮಾತಾ ವಿಷಯಡ್ಲ ತಡೆಪು ಬಂದು ಆಂಡ ಇತ್ತೆತ್ತೆ ಕರ್ಫ್ಯೂಗೆ ಅರ್ಥನೇ ಇಜ್ಜಂದನಂಚ ಆತನೆಂದು ಸಾರ್ವಜನಿಕರು ದೂರೊಂದುಲ್ಲೇರು. ರಾಜ್ಯದ ರಾಜಧಾನಿ ಬೆಂಗಳೂರು, ಕುಡ್ಲ, ಒಡಿಪು, ಮೈಸೂರು, ಕಲಬುರಗಿ, ಬೀದರ್, ತುಮಕೂರು, ಮಣಿಪಾಲ ನಗರೊಳಡು ರಾತ್ರಿ ಕರ್ಫ್ಯೂ ಪಾಡ್ದೇರು. ಈ ಬಗೆಟ್ ಮುಖ್ಯಮಂತ್ರಿ ಯಡಿಯೂರಪ್ಪರು ಘೋಷಣೆ ಮಲ್ತದಾತಂಡು. ಕಳೆದ ವರ್ಷ ಕೆಲವು ಕೋಲ ಒಂದು ನೇಮಪುರ ಕೆಲವು ಬಂದಿದ್ದಿತ್ತಾರೆ ಅಂಡ್ ಎಂಕೆಲ್ಲ ಕುಟುಂಬದಲ್ಲಿ ಒಂಜಿ ಕೋಲ ಇತ್ತಾರೆ ಹೋದ ವರ್ಷ ಶಾಪಿನ ಇತ್ತಂಡು ಅಂಡ್ ಈ ವರ್ಷ 20 ತಾರೀಕು ಇತ್ತಾರೆ. ಐಕ್ಯದ ತೊಂದರೆ ಅವರ ಬಲ್ಲಿ ಕರ್ಫ್ಯೂ ಓಕೆ ನಾವು ಧಾರ್ಮಿಕ ಕಾರ್ಯಕ್ರಮ ಏನಿತ್ತಂದ್ರೆ ಐಕೆ ಹೋಗಲ ತೊಂದರೆ ಅವರ ಬಲ್ಲಿ ಎಂಕೆಲ್ಲ ಒಂದು ರಿಕ್ವೆಸ್ಟ್ ಆತೆ. ಕರ್ಫ್ಯೂ ಅಂದರೆ ಒಂದು ಅಟ್ಲೀಸ್ಟ್ 10 ಗಂಟೆ ಅಂತ ಕರೆಕ್ಟ್ ಇದೆ, ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೋಗೋದು. ನೈಟ್ ಫಂಕ್ಷನ್ ಇರ್ತದೆ. ಈಗ ಸಪೋಸ್ ಎಕ್ಸಾಮ್ ಇದು ಮದುವೆಗೆಲ್ಲ ಹೋದರೆ ಉಂಟಲ್ಲ, ಬರುವ ಪಕ್ಕ ಲೇಟ್ ಆದರೆ ಪ್ರಾಬ್ಲಮ್. ಮದುವೆ ಹೋಗ್ಲಿಕ್ಕೆಲ್ಲ ಹೋಗೋದೇ ಬಿಡಲಿಕ್ಕಲ್ಲ. ನೈಟ್ ಮ್ಯಾರೇಜ್ ಇದ್ದರೆ ಈಗ ನಮಗೆ ಆ್ಯಕ್ಚುಲಿ ನಾಳೆ ಮದುವೆ ಹೋಗ್ಲಿಕ್ಕೆ ಉಂಟು. ಅದು ಎಷ್ಟು ಗಂಟೆ 4 o'clock ಸರ್ವಿಸ್ ಆಗೆಲ್ಲ ಮುಗಿಯೋ ಎಷ್ಟೊತ್ತಾಗ್ತದೆ ಇರಲಿಲ್ಲ. ಇಲ್ಲಿ ಬರುವಾಗ ಆಫ್ಟರ್ 10 ಆದರೆ ಏನಾದರೂ ಪ್ರಾಬ್ಲಮೇ ಅಲ್ಲ. ಮತ್ತು ಅಂಥದ್ದೇನು ಪ್ರಾಬ್ಲಮ್ ಏನಿಲ್ಲ, ನಾವು ಜಾಗ್ರತೆಯಲ್ಲಿದ್ದರೆ ಆಯಿತು. ಅದು ಈಗ ರಾತ್ರಿ ಕೊರೋನಾ ಬರೋದಿಲ್ಲ ಅಂತ, ಬೆಳಗ್ಗೆ ಬರೋದಿಲ್ಲ ಅಂತ. ಎಲೆಕ್ಷನಿಗೆಲ್ಲ ಜನ ಒಟ್ಟಾಗೋದು ಕೊರೋನಾ ಬರೋದಿಲ್ಲ. ಕೊರೋನಾ ಉಂಟಾ ಅಂತ ಆಗ್ತುಂಟು ಈಗ ನೋಡುವಾಗ. ಜನಸಾಮಾನ್ಯರಿಗೆ ತೊಂದರೆ ಈಗ ಜನಸಾಮಾನ್ಯರಿಗೆ ಯಾರಿಗುಂಟು? ಈಗ ಗೌರ್ಮೆಂಟ್ ಕೆಲಸ ಇರೋರಿಗೆ ಸಿಗ್ತದೆ ಬಿಟ್ಟರೆ ಜನಸಾಮಾನ್ಯರಿಗೆಲ್ಲ ತೊಂದರೆ. ಈಗ ಅಷ್ಟೇ ಇಲ್ಲ, ವ್ಯಾಪಾರ ಗೀಪಾರೆಲ್ಲ ಎಂತ ಇಲ್ಲ. ಈಗ ಮತ್ತೆ ಕಾರ್ಪಿಗೆ ಇದು ಅದು ಅಂತೇಳಿ ಈಗ ಜನವೇ ತಿರುಗುದಿಲ್ಲ. ಎಲ್ಲಿದ್ದಾರೆ? ರೋಡೆಲ್ಲ ಖಾಲಿ ಉಂಟಲ್ಲ ಈಗ. ಇದೆಲ್ಲ ಸರ್ಕಾರದ ಒಂದು ವೈಫಲ್ಯ ಅಂತ ಹೇಳ್ಬೋದು. ಇದನ್ನು ಮಾಡೋದ್ರಿಂದ ಜನಸಾಮಾನ್ಯರಿಗೆ ಅತಿಯಾದ ತೊಂದರೆ ಆಗ್ತದೆ ಬಿಟ್ಟರೆ ಮತ್ತು ಬೇರೆ ಏನೂ ಆಗೋದಿಲ್ಲ. ಅದು ಹೋದ ವರ್ಷ ನಮ್ಮ ಮೋದಿಯವರು ಲಾಕ್ಡೌನ್ ಮುಗಿಸುವ ವೇಳೆ ಒಂದು ದೇಶವನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳಿದರು. ನಾವಿನ್ನು ಕೊರೋನಾ ಜೊತೆ ಬದುಕಬೇಕು, ನಾವಿನ್ನು ಕೊರೋನಾ ನಿರಂತರವಾಗಿ ಇರ್ತದೆ ನಮ್ಮ ಜೊತೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈಗ ಸರ್ಕಾರ ಮತ್ತೆ ಜನರನ್ನು ಹೆದರಿಸೋದ್ರ ಮೂಲಕ ಕೊರೋನಾ ಇದೆ, ಲಾಕ್ಡೌನ್ ಮಾಡ್ತೇವೆ, ನೀವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಹಾಗೆ ಬೇರೆ ಥರದಲ್ಲಿ ಜನರನ್ನು ಹೆದರಿಸೋದ್ರ ಮೂಲಕ ಈ ಕೊರೋನಾ ವ್ಯಾಕ್ಸಿನೇಷನನ್ನು ಜಾಸ್ತಿ ಮಾಡೋದನ್ನು ಬಿಟ್ಟು ಜನರನ್ನು ಮತ್ತಪುನಃ ಹೆದರಿಸುವಂಥದ್ದು ತಪ್ಪು ಅಂತ ನಮ್ಮ ಭಾವನೆ. ಪ್ರೊಫೆಸರ್ ಜಯಶಂಕರ್ ಕರ್ತವ್ಯೊಡ್ದು ಬುಡ್ಪಾದಂಡು ಆರಿನ ಅಮಾನಾತ್ ಮಲ್ಪೆರ ಇತ್ತಿಗ ಆಪುಜಿ ವರ್ಗ ಮಲ್ಪೆರ್ಲ ಈ ಹಂತೊಡು ಕಷ್ಟ ಅಂಚಾದ ಆರು ಎಂಕ್ಲಿನ ಕ್ಯಾಂಪಸ್ ಡೇ ಉಪೋಡಾಪಣಂದು ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಎಡಪಡಿ ತಯಾರು ಪಂತೀರಿ. ರಾಯಚೂರು ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪಟ್ಟಗಾದ ಪ್ರಸಾದ್ ಅವರಿಗೂ 17 ಲಕ್ಷ ರೂಪಾಯಿ ಕೊರ್ನ ಪ್ರೊಫೆಸರ್ ಜಯಶಂಕರ್
ಬಗೆಟ್ ಕುಡ್ಲ ವಿಶ್ವವಿದ್ಯಾನಿಲಯದ ನಿರ್ಧಾರ ತಿರಿಪಾಯರು. ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಪಟ್ಟದೆತ್ತು ಕೊರ್ಪುನೆಕ್ ಪ್ರಸಾದ್ ಅತ್ತಾವರಗ್ 17 ಲಕ್ಷ ರೂಪಾಯಿ ಕಾಸು ಕೊರ್ತಿನ ಕುಡ್ಲ ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ಪ್ರೊಫೆಸರ್ ಜಯಶಂಕರ್ರೆನ್ ಕರ್ತವ್ಯಡು ಬುಡ್ಪಾದುಂಡು. ನನದ ಸಿಂಡಿಕೇಟ್ ಸಭೆಟ್ ಈ ಬಗೆಟ್ ಚರ್ಚೆ ನಡಪಾದು ತೀರ್ಮಾನ ಮಲ್ಪೊಡು ಪಂದ್ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರ್ ಪಂತೆರ್ ಸುದ್ದಿಗೂಟಡು ಎಡಪಡಿತಾಯರ್ ಪಾತೆರ್ದು ಈ ಕೇಸಿರ್ದು ಪ್ರತಿಷ್ಠೆದ ಕುಡ್ಲ ವಿಶ್ವವಿದ್ಯಾನಿಲಯಗೂ ಕಳಂಕಾತುಂಡು. ಮಾಧ್ಯಮಳೇಡು ಬತ್ತಿನ ವರದಿ ಬೊಕ್ಕ ಪೊಲೀಸ್ ಎಫ್ಐಆರ್ ಆಧಾರುಡು ಪ್ರೊಫೆಸರ್ ಜಯಶಂಕರ್ ರೇನ ಮಿತ್ತು ಎಂಕುಲು ಪರೀಕ್ಷಾಂಗ ರಿಜಿಸ್ಟ್ರಾರ್ ಪ್ರೊಫೆಸರ್ ಪಿಎಲ್ ಧರ್ಮಾ ಮೂಲಕ ಕ್ರಮ ತೆತೊಂದ ಅರೆನ ಅಮಾನತು ಮಲ್ಪೆರೆ ಇತ್ತೆಗ ಆಪುಜಿ ಬೇತ ಕಡೆಕ ವರ್ಗ ಮಲ್ಪೆರ್ಲ ಈ ಹಂತೊಡು ಕಷ್ಟ ಅಂಚಾದು ಆರು ಎಂಕ್ಲಿನ ಕ್ಯಾಂಪಸ್ಡು ಬೋಡಾಪುಂಡು ಅರೆನ ಸ್ಥಾನ ಬದಲು ಮಲ್ಪುನಲ ಕುಲಪತಿಯಾದ ಸರಿಯತ್ತು ಪಂದು ಎನ್ನ ಅಭಿಪ್ರಾಯ. ಈ ಕೇಸಿನ ಹೈಕೋರ್ಟ್ಗೂ ಕೊನೊಂಡ ಆಡಳಿತಾತ್ಮಕವಾದ ಸೋಪುನಂಚ ಆಪುಂಡು. ಇತ್ತೆ ಪಿದಾಯ್ ದೇಶದ ಕಲ್ಪುನಕ್ಲೆನ ವಿಚಾರಗೂ ಅರೆನು ನಿರ್ದೇಶಕರಾದ ಎಂಕುಲು ಸೂಚನೆ ಕೊರ್ತಾ ಪಂದು ಎಡಪಡಿತಾಯರು ಪಂತೆರು. ಅವರ ಕಾಲೀಗ ಆರೋಪಿ ಏನು ಗೊತ್ತಿಲ್ಲ ನಾನು, ಆದರೂ ಕೂಡ ಈ ಕೊಟ್ಟದ್ದನ್ನು ಕುಲಪತಿಯ ಪವರ್ಗೆ ಅವರನ್ನು ತೆಗೆದು ಇನ್ನೊಬ್ಬರಿಗೆ ಕೊಡುವುದು. ಹಾಗಾಗಿ ಅವರನ್ನು ಈ ಹುದ್ದೆಯಿಂದ ಕೆಳಗಿಳಿಸಿ ಖಾಲಿ ಕೈಯಲ್ಲಿ ಇಡುವಾಗಿಲ್ಲ, ಒಂದನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಲಿಕ್ಕೆ ಆಗಲ್ಲ, ಸಿಂಡಿಕೇಟ್ ಹೋಗಿ ಚರ್ಚೆ ಆಗಬೇಕು. ಮತ್ತು ಸಿಂಡಿಕೇಟಲ್ಲಿ ಕೂಡ ಸಸ್ಪೆಂಡ್ ಮಾಡೋ ಕೇಸ್ ಅಲ್ಲ ಇದು ಅಂತೇಳಿ ನನಗೆ ಮಾಹಿತಿ ಇದೆ. ಇದು ಒಂದು. ಎರಡನೇದು ಏನು ಕೇಳಿದ್ರೆ ಇವರನ್ನು ಚಿಕ್ಕವರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆದರೆ ಟ್ರಾನ್ಸ್ಫರ್ ಮಾಡಲಿದ್ದು ಕಷ್ಟ ಸಾಧ್ಯ. ಇದನ್ನು ನಾನು ಸಿಂಡಿಕೇಟ್ಗೆ ಇರ್ತೇನೆ ಈ ಮಾಹಿತಿ, ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಕೊಂಡಿದ್ದೇನೆ. ಯಾಕಂದರೆ ಇನ್ನೂ ಕೂಡ ಇದು ವಿಚಾರಣಾ ಹಂತದಲ್ಲಿದೆ. ಇವರ ಉಪಸ್ಥಿತಿ ಇಲ್ಲಿ ಕ್ಯಾಂಪಸ್ಸಲ್ಲಿ ಬೇಕಾಗುತ್ತೆ, ಯಾವಾಗ ಬೇಕಾಗ ಕರೆಯುವಂಥದ್ದು, ಅದರ ಬಗ್ಗೆ ಏನು ಮಾಡುವಂಥದ್ದು, ಹಾಗೆ ಇವರ ಸ್ಥಾನ ಪಲ್ಲಟ ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಕುಲಪತಿಯಾಗಿ ನನ್ನ ಇದೆ. ಹಾಗಾದರೆ ಅವರನ್ನು ಹುದ್ದೆಯಿಂದ ಇಳಿಸಿ ಏನು ಇಲ್ಲ ಅಂತ ಹೇಳಿದ್ರೆ ಸಂಬಳ ಹೇಗೆ ಕೊಡ್ತೀರಿ ನೀವು? ಪಾಯಿಂಟ್ ಆಬ್ಜೆಕ್ಷನ್ ಆಗುತ್ತೆ ಒಂದು. ಇನ್ನೊಂದು ಆಡಳಿತಾತ್ಮಕ ವೈಫಲ್ಯ ಆಗುತ್ತೆ. ಕೋರ್ಟ್ಗೆ ಹೈಕೋರ್ಟ್ಗೆ ಹೋದರೆ, ಯಾಕಂದರೆ ಕೋರ್ಟ್ಗೆ ಅಡ್ಮಿಟ್ ಆಗಿದೆ ಕೇಸ್ ಇದು. ಸೊ ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿದ್ರೆ ಸಬ್ ಜುಡಿಷ್ ಆಗುತ್ತೆ. ಈಗ ಎಫ್ಐಆರ್ ಕೋರ್ಟ್ಗೆ ಸಬ್ಮಿಟ್ ಆಗಿದೆ, ಎಫ್ಐಆರ್ ಬಂದಿದೆ. ಸೊ ಅವರಿಗೆ ಇನ್ನೊಬ್ಬರಿಗೆ ಬೇಲಿ ಕೂಡ ನಿನ್ನೆ ಸಿಕ್ಕಿದೆ ನಾನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೇನೆ. ಇತ್ತೇ ಕುಡರು ಮುಖ್ಯಾಂಶಗಳು. ಬೆಂಗಳೂರು ಸೇರಿದು ರಾಜ್ಯದ ನಗರಲೆಡು ಏಪ್ರಿಲ್ 17 ಇರುವ ಮುಟ್ಟ ರಾತ್ರಿ ಕರ್ಫ್ಯೂ. ಕೊರೋನಾ ಸೀಕ್ ಹೆಚ್ಚೊಂದು ನೀಡಿದವರ ಮುಖ್ಯಮಂತ್ರಿ ಹಿಡಿದು ಘೋಷಣೆ. ಛತ್ತೀಸ್ಗಢದ ಕಾರ್ಡ್ ನಕ್ಸಲರಿಕಿರ್ನ ಭಾರತದ ಯೋಧರಿಗೆ ಓಡಿಪುಡು ಜಿಲ್ಲಾ ಯುವ ಕಾಂಗ್ರೆಸ್ ಶ್ರದ್ಧಾಂಜಲಿ ದೀಪ ನಮನ ಕಾರ್ಯಕ್ರಮ. ಸೈನಿಕರ್ನ ವಿಷಯಡು ಸರ್ವೇರ್ಲ ಪಕ್ಷಭೇದದ ಅಂತೆ ಒಟ್ಟು ಸೇರೋಡಾತಲು ದೀಪಕ್ ಕೋಟ್ಯಾನ್. ಏಪ್ರಿಲ್ 10 ಕೋಣಾಜಿದ ಮಂಗಳ ಗಂಗೋತ್ರಿಡು ಕುಡ್ಲ ವಿಶ್ವವಿದ್ಯಾನಿಲಯದ 39ನೇ ವರ್ಷದ ಘಟಿಕೋತ್ಸವ. ಈ ಸರ್ತಿ ಡಾಕ್ಟರೇಟ್ ಮರ್ಯಾದೆ ಪದವಿ ಬೊಕ್ಕ ಸಾಹಿತ್ಯ ಡಾಕ್ಟರೇಟ್ ಪದವಿ ಕೊರೊಂದಿಜ್ಜಿ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯ್. ತೊಕ್ಕೊಟ್ಟದ ಸೆಕ್ಯೂರಿಟಿ ಗಾರ್ಡ್ಗೆ ಕೇರಳ ಲಾಟ್ರಿದ ಭಾಗ್ಯಮಿತ್ರ ಕಾಂಡೆ ಕೋಟ್ಯಾಧೀಶ್ವರೇ ಭಾರಿ ಸುದ್ದಿ. ಮಧ್ಯಾಹ್ನಗಾನಗ 1 ಕೋಟಿ ಲಾಟ್ರಿ ಬೈದನವು ಡೋಂಗಿ ಕಟ್ಟಕತೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡೆ ನನ್ನಲಾತು ಸುದ್ದಿ ಬಕ್ಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24x7 ಸೊಲ್ಮೇಲು.